ಬೆಳ್ತಂಗಡಿ ತಾಲೂಕು ಮೀಡಿಯಾ ಕ್ಲಬ್ ಇದರ ಲೋಗೋ ಬಿಡುಗಡೆಯನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಪೂಜ್ಯ ಹೆಗ್ಗಡೆಯವರು, ಎಲ್ಲದರಲ್ಲೂ ಒಂದು ಸಂಘಟನೆ ಬೇಕಾಗುತ್ತೆ. ಅದು ಈಗ ದೃಶ್ಯ ಮಾಧ್ಯಮ ಬಹಳ ಪ್ರಬಲವಾಗಿರುವುದರಿಂದ ವರದಿಯಲ್ಲಿ ಆಗಲಿ, ವರದಿ ಸಂಗ್ರಹಣೆಯಲ್ಲಿ ಆಗಲಿ ಮತ್ತು ಎಲ್ಲಾ ರೀತಿಯಿಂದಲೂ ಜನತೆಯನ್ನ ಪ್ರಜ್ಞಾವಂತರನ್ನಾಗಿ ಮಾಡುವ, ಎಚ್ಚರಿಕೆಯನ್ನ ನೀಡುವ, ಸಮಸ್ಯೆಗಳಿಗೆ ಸ್ಪಂದಿಸುವ ಜವಾಬ್ದಾರಿಯನ್ನ ಮಾಧ್ಯಮ ಬಂಧುಗಳು ಮಾಡುತ್ತಿದ್ದಾರೆ. ಬೆಳ್ತಂಗಡಿ ತಾಲೂಕನ್ನ ಪ್ರಜ್ಞಾವಂತ ತಾಲೂಕನ್ನಾಗಿ ಮಾಡುವ ಹಾಗೆ ಜವಾಬ್ದಾರಿ ಇದೆ. ನಿಮ್ಮೆಲ್ಲರಿಗೂ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಎಂದು ಶುಭ ಹಾರೈಸಿದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಮೀಡಿಯಾ ಕ್ಲಬ್ ಪ್ರಾರಂಭ ಆಗ್ತಾ ಇದೆ. ಎಲ್ಲದರಲ್ಲಿ ಒಂದು ಸಂಘಟನೆ ಬೇಕಾಗುತ್ತೆ. ಅದು ಈಗ ಈ ಮಾಧ್ಯಮ ಭಾಳ ಪ್ರಬಲವಾಗಿರೋದ್ರಿಂದ ವರದಿಯಲ್ಲಿ ಆಗಲಿ ಅಥವಾ ವರದಿ ಸಂಗ್ರಹಣೆಯಲ್ಲಿ ಆಗಲಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಜನತೆಯನ್ನು ಪ್ರಜ್ಞಾವಂತರಾಗಿ ಮಾಡುವ, ಎಚ್ಚರಿಕೆಯನ್ನು ನೀಡುವ, ಸಮಸ್ಯೆಗಳಿಗೆ ಸ್ಪಂದಿಸುವ ಜವಾಬ್ದಾರಿಯನ್ನು ಈ ಮಾಧ್ಯಮ ಬಂಧುಗಳು ಹೊಂದಿದ್ದಾರೆ. ಹಾಗಾಗಿ ಈ ಕ್ಲಬ್ನವರು ತಮ್ಮ ಎಲ್ಲ ಸದಸ್ಯರ ಮೇಲೆ ಸರಿಯಾಗಿ ಗಮನ ಇಟ್ಟು ತರಬೇತಿ ಕೊಟ್ಟು, ಮಾಹಿತಿ ಕೊಟ್ಟು, ಅವರಿಂದ ವಸ್ತುನಿಷ್ಠವಾದ ವಿಷಯಗಳು ಬರುವ ಹಾಗೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಬೆಳ್ತಂಗಡಿ ತಾಲೂಕು ಪ್ರಜ್ಞಾವಂತ ತಾಲೂಕು ಅಂತ ಮಾಡುವ ಹಾಗೆ ಅವರ ಜವಾಬ್ದಾರಿ ಇದೆ. ಶುಭ ಹಾರೈಸ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.